ಅನಗತ್ಯವಾಗಿ ಸಿಎಂ ಕುಮಾರಸ್ವಾಮಿ ಅವರು ರೈತರ ಪರ ಇಲ್ಲ ಅಂತ ಪ್ರತಿಪಕ್ಷದವರು ಅಪಪ್ರಚಾರವನ್ನ ಮಾಡುತ್ತಿದ್ದಾರೆ ಎಂದು ಸಚಿವ ಯುಟಿ ಖಾದರ್ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಬ್ಬಿಗೆ ದರ ನಿಗದಿಪಡಿಸುವುದು ಕೇಂದ್ರ ಸರ್ಕಾರ, ಆದರೆ ಸರ್ಕಾರದ ಮೇಲೆ ಆಧಾರರಹಿತ ಆರೋಪವನ್ನ ಮಾಡಲಾಗುತ್ತಿದೆ. ಬೆಳಗಾವಿಯ ಡಿಸಿ ಫ್ಯಾಕ್ಟರಿ ಮಾಲೀಕರ ಜೊತೆ ಚರ್ಚಿಸಿ ವಿವರವನ್ನ ನೀಡಿದ್ರು. ಈ ವೇಳೆ ರೈತರು ಮಾಲೀಕರು ಕೇಂದ್ರದ ಬೆಲೆಯನ್ನ ಒಪ್ಪಿದ್ರು. ಈಗ ಯಾರದ್ದೋ ಮಾತನ್ನ ಕೇಳಿ ರಾದ್ಧಾಂತವನ್ನ ಮಾಡಲಾಗಿದೆ ಎಂದು ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅನಗತ್ಯವಾಗಿ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ರೈತರ ಪರ ಇಲ್ಲ ಅಂತ ಸುಳ್ಳು ಪ್ರಚಾರ ಹಬ್ಬಿಸಿದ್ದಾರೆ ಪ್ರತಿಪಕ್ಷದವರು. ನೋಡಿ, ಕಬ್ಬಿಗೆ ರೇಟಿಗೆ ಸಂಬಂಧಪಟ್ಟಾಗೆ FRP ಫ್ಯಾಕ್ಟ್ರಿ ರೇಟ್ ಈಸ್ ಡಿಸೈಡೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ 2750 per ton ಕ್ವಿಂಟಾಲ್ಗೇನ. ಅದು ಸೆಂಟ್ರಲ್ ಗೌರ್ಮೆಂಟ್ ಫಿಕ್ಸ್ ಮಾಡೋದು FRP ಅನ್ನು. ಅದರ ಪ್ರಕಾರ ಬೆಳಗಾಂ ಜಿಲ್ಲೆಯ DC ಎಲ್ಲ ಫ್ಯಾಕ್ಟ್ರಿಯನ್ನು ಕರೆಸಿ ಮತ್ತು ನಮ್ಮ ಇದು ಕರೆಸಿ ಅದನ್ನು ಒಪ್ಪಿದ್ದಾರೆ. ಅವರು ಕೂಡ ಒಪ್ಪಿದ್ದಾರೆ, ರೈತರು ಕೂಡ. ಆ ಸಿಸ್ಟಮ್ ಬಿಟ್ಟು ಇನ್ನೊಬ್ಬರು ಕೆಲವು ಅದಕ್ಕಿಂತ ಜಾಸ್ತಿ ಕೊಡಬೇಕಂತ ಆ ಡಿಮಾಂಡಲ್ಲಿ ಇದನ್ನು ಜಾಸ್ತಿ ಮಾಡಬೇಕಾದ್ರೆ FRP ಅನ್ನು ಮತ್ತೆ ಕೇಂದ್ರ ಸರ್ಕಾರವೇ ಮಾಡಬೇಕು. ಸೊ ಇದೊಂದು ಮುಖ್ಯಮಂತ್ರಿ ಮೇಲೆ ಒಂದು ಬೇಸ್ಲೆಸ್ ಅಲಿಗೇಷನ್.